ತಿಳಿದಾಗೆ ಚಿಕ್ಕಪ್ಪ ನಾಯಕರ ಬಗ್ಗೆ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಕೊಟ್ಟಂಥ ಪತ್ರಿಕೆಯ ಅಲ್ಲಿ ಹಿಂಬದಿಯಲ್ಲಿ ಅವರ ಬಗ್ಗೆ ತಿಳುವಳಿಕೆ ಇದೆ. ನಾಯಕಿಯರು ಬಂಡ ಚಿಕ್ಕಪ್ಪ ನಾಯಕಿಯರು ಅಂತ ಹೇಳತಕ್ಕಂಥ ಒಂದು ಮಾತು ಪ್ರತಿಯೊಬ್ಬ ಹಳ್ಳಿಯವನ ಹತ್ರ ಬಾಯಿಯಲ್ಲಿ ಕೂಡ. ಯಾಕೆ ಅಂತ ಹೇಳಿದರೆ, ಇವತ್ತೊಂದು 90 ವರ್ಷದ ಒಂದು ಯುವಕರ ಮಧ್ಯದಲ್ಲಿ ಇರತಕ್ಕಂಥ ಒಬ್ಬರು ವ್ಯಕ್ತಿಯವರು. ಸಹಕಾರಿ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ದಾನಿಗಳಾಗಿ ಎಲ್ಲರೊಟ್ಟಿಗೆ, ಸಣ್ಣ ಮಕ್ಕಳಿಂದ ಹಿಡಿದು 90 ವರ್ಷ ಮುದುಕರ ಒಟ್ಟಿಗೆ ಒಂದೇ ರೀತಿಯಲ್ಲಿ ನಡೆಯತಕ್ಕಂಥವರು. ಮತ್ತು ಸಾರ್ವಜನಿಕ ಜೀವನದಲ್ಲಿ ಎಲ್ಲರೊಟ್ಟಿಗೆ ಬೆರೆತವರು. ಅವರು ಇವತ್ತು ಇಡೀ ನಮ್ಮ ಪುತ್ತೂರು, ಸುಳ್ಯ, ಬಂಟ್ವಾಳ 4 ತಾಲೂಕುಗಳಲ್ಲಿ ಯಾವುದೇ ಒಂದು ಧರ್ಮದ ವ್ಯವಸ್ಥೆ ನಡೆಯುವುದಾದರೆ ಅವರಿಂದ ದಾನವನ್ನು ಕೊಟ್ಟು ಎಲ್ಲರೊಟ್ಟಿಗೆ ಹೆಸರುವಾಸಿಯಾದವರು. ಅವ್ರನ್ನೆಲ್ಲ ನಾವು ಸನ್ಮಾನಿಸಬೇಕು ಅಂತ ಹೇಳುವ ಯೋಗದಲ್ಲಿ ಶಶಿಕುಮಾರ್ ರೈ ಅವರ ಅಧ್ಯಕ್ಷತೆಯಲ್ಲಿ ನಾವೊಂದು ಸಮಿತಿ ಮಾಡಿ ನಾಳೆ 24ಕ್ಕೆ ಅವರನ್ನು ಅಭಿನಂದಿಸಲಿಕ್ಕೆ ಇದ್ದೇವೆ. ಆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ನಾನೇ ವಹಿಸುವುದರೊಂದಿಗೆ ಮೋಹನ ಆಳ್ವರವರು ಅವರನ್ನು ಸನ್ಮಾನಿಸಲಿಕ್ಕೆ ಕೇಳಿಕೊಂಡಿದ್ದೇವೆ. ನಳಿನ ಕುಮಾರ ಕಟೀಲ್ರವರು ಅವರ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ, ಮರಣ ಸಂಚಿಕೆ. ಅದನ್ನು ಅವರು ಬಿಡುಗಡೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಅಶೋಕ್ ಕುಮಾರ್ ರೈ ಮತ್ತು JR ಲೋಬೋ ಮತ್ತು ಮೊಹಮ್ಮದ್ ಬಡಗನ್ ಅವರು. ಉದ್ದೇಶ ಇಷ್ಟೇ, ಎಲ್ಲರನ್ನು ಸೇರಿಸಿಕೊಂಡು ಮಾಡತಕ್ಕಂಥ, ಇದರಲ್ಲಿ ಯಾವುದೇ ರಾಜಕೀಯ ಅಥವಾ ಜಾತಿ ಮತ ಭೇದದ ವ್ಯವಸ್ಥೆ ಇಲ್ಲದೆ ಎಲ್ಲ ಸರ್ವ ಧರ್ಮದವರು ಒಟ್ಟಿಗೆ ಸೇರಿ ಅವರನ್ನು ಸನ್ಮಾನ ಮಾಡತಕ್ಕಂಥ ಒಂದು ಸಂತೋಷ ಸಮಾರಂಭ. ಈ ಸಮಾರಂಭಕ್ಕೆ ತಾವೆಲ್ಲ ಬರಬೇಕು ಮತ್ತು ಹೆಚ್ಚು ಜನಸಂಖ್ಯೆ ಅದರಲ್ಲಿ ಭಾಗವಹಿಸುವ ರೀತಿಯಲ್ಲಿ ನೀವು ಪತ್ರಿಕೆಯಲ್ಲಿ ಪ್ರಚಾರ ಪಡಿಸಬೇಕು ಅಂತ ಕೇಳಿಕೊಳ್ಳುವುದಕ್ಕೆ ನಿಮ್ಮನ್ನು ಕರೆದಿದ್ದೇವೆ. ಅದೇ ದಿವಸ ಬೆಳಿಗ್ಗೆ 9:30ಯಿಂದ ನಮ್ಮ ಹೆಸರಾಂತ ಪ್ರಖ್ಯಾತ ಭಾಗವತರ ಸತೀಶ್ ಶೆಟ್ಟಿ ಪಟ್ಲ ಅವರ ಗಾನ ವೈಭವ ಪ್ರಾರಂಭ ಆಗ್ತದೆ. 9:30ಯಿಂದ 11:30ವರೆಗೆ ಅದು ನಡೀತದೆ. 11:30ಯಿಂದ ಸರಿ 1:30ರವರೆಗೆ 2 ಗಂಟೆಯ ಕಾರ್ಯಕ್ರಮ ಮಾಡಿ ಬೆಳಗಿನ ಉಪಹಾರ, ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ. ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಇದರ ಬಗ್ಗೆ ನಿಮಗೇನಾದರೂ ಸಂಶಯಗಳಿದ್ರೆ ಕೇಳಬೇಕು, ಅವಕಾಶ ಇದೆ. ಹೇಳಿದರೆ ಅದಕ್ಕೆ ಶಶಿಯವರು ಉತ್ತರ ಕೊಡ್ತಾರೆ. ಸಾಮಾನ್ಯವಾಗಿ ಎಲ್ರಿಗೂ ಮಾಡುವಂತಹ ರೀತಿ ಅವರಿಗೆ ನೀವು ಭಾರಿ ದೊಡ್ಡ ಸಂಭ್ರಮ ಮಾಡಬಾರ್ದು ಎನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ನೋಡಿ, ಇಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಹಾರ ತುರಾಯಿಗಳಿಲ್ಲ ಎನ್ನುವಂಥದ್ದನ್ನ ಹಾಕಿದ್ದೇವೆ. ಅದು ಅವರ ಬಾಯಿಂದಲೇ ಬಂದಂತಹ ಮಾತು. ಹಾಗೆ ದೊಡ್ಡ ಆಡಂಬರ ಮಾಡಬಾರ್ದು ಎನ್ನುವಂತ ವಿಚಾರವನ್ನ ಹೇಳಿದ್ದಾರೆ. ಏನಾದ್ರೂ ಆದ್ರೆ ಮುಂದಿನ ಸಮಯದಲ್ಲಿ ದತ್ತಿ ನಿಧಿಯನ್ನ ಮಾಡಿ ಯಾರಿಗಾದ್ರೂ ಉಪಕಾರ ಮಾಡುವಂತ ಒಂದು ಏನಾದ್ರೂ ವ್ಯವಸ್ಥೆ ಮಾಡುವಂತ ಇದ್ದೇವೆ ಆಲೋಚನೆಯಲ್ಲಿ. ಇದೆಲ್ಲ ಹಣಕಾಸಿನ ಯಾವುದು ಅವರ ಹೆಸರು 90 ವರ್ಷದ ನೆನಪಿಗಾಗಿ ದೊಡ್ಡ ಆಡಂಬರ ಮಾಡಬಾರ್ದು ಎನ್ನುವಂಥದ್ದು ಅವರ ಕುಟುಂಬದವರು ಮತ್ತು ಅವ್ರದ್ದು ಇಚ್ಛೆ. ಮಾಡ್ತೇವೆ, ಹಾಗೆ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಸನ್ಮಾನದ ಹಾಗೆ ಇರ್ತದೆ. ಹೌದು, ಹಾರ ತುರಾಯಿ ಎಲ್ಲ ಬೇಡ ಅಂತ ಹೇಳಿ ಅವ್ರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ತುಂಬಾ ಜನ ಹಾರ ಹಾಕಿ ಅದು ಅವ್ರ ಪ್ರಾಯ ಕೂಡ ಆಯ್ತಲ್ಲ, ಪ್ರಾಯ ಆಯ್ತು. ಮತ್ತೆ ತುಂಬಾ ಜನ ಹಾರ ನಿನ್ನೆ ಮಂಗಳೂರಿನಲ್ಲಿ ನಾನೊಂದು ಸ್ವಲ್ಪ ಕಾಗದ ಕೊಟ್ಟೆ. ಅವ್ನು ನಿಖಿಲ ಬಣ್ಣ ಲೆಕ್ಕ ಆಗುದು, ನಿಖಿಲ ಬಣ್ಣ ಫಾರ್ಡ್ ಅನ್ನುವಂತ ಮಾತು ಬಂತು. ಅವರು ಅದನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ, ಅವರ ಹಿತೈಷಿಗಳು. ಮತ್ತೆ ನಾವೆಲ್ಲ ಸ್ನೇಹಿತರೇ ಸೇರಿ ಮಾಡತಕ್ಕಂಥದ್ದು. ಇದರಲ್ಲಿ ಯಾರು ಈ ಖರ್ಚು ವೆಚ್ಚಗಳೆಲ್ಲ ಏನಿದ್ರು ನಾವು ವಾಲಂಟರಿಯಾಗಿ ನಮ್ಮ ಒಂದು 10-50 ಜನ ಸ್ನೇಹಿತರು ಸೇರಿಕೊಂಡು ಅದನ್ನು ವೆಚ್ಚವನ್ನು ಭರಿಸುವಂಥದ್ದು. ಅದರಲ್ಲಿ ಉಳಿಕೆ ಆದರೆ ಅವರ ಹೆಸರಿನಲ್ಲಿ ಅದನ್ನೊಂದು ದತ್ತಿ ನಿಧಿ ಮಾಡುವಂಥ ಯೋಜನೆ ಕೂಡ ನಮ್ಮಲ್ಲಿದೆ. Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.